ಇದೆಲ್ಲ ಹೇಗೆ ನನ್ನ ಸಾಧನೆಯ ಪ್ರತೀಕ. ದೇಶ ದೇಶಗಳ ಮೇಲೆ ದಿಗ್ವಿಜಯವನ್ನು ಹೇಳಿದ್ದೇನೆ. ಚತುರ್ದಶರು ಕನ್ನಡಗಾವಣೆ ಮಾಡುವ ಕೀರ್ತಿಗೆ ಮಾತನಾಡಿ ಗೋಕಾಮುಖದಲ್ಲಿ ನನ್ನನ್ನು ಕೆಣಕುವಂತ ಮಠದೇ ಇಲ್ಲ. ಈಗ ನನ್ನದೊಂದು ಆಸೆ ಏನು? ಈಗ ಪುಷ್ಪಕವನ್ನು ನೇರಿಕೊಂಡು ಅಂಬರವನ್ನು ಪಕ್ಕದ ಕೆಳಗೆ ನಿಂತು ನೋಡಿದಾಗ ಸಾಲಾಗಿ ಹೋಗ್ತಾ ಇದ್ದಾರೆ. ಸಂಭ್ರಮವೊಂದು ನನಗೆ ತಿಳಿಯದ ಸಂಭ್ರಮ ಯಾವುದು ಎಂಬುದನ್ನು ನೋಡಬೇಕಾಗಿದೆ. ನನ್ನ ಅಭಿಮಾನವನ್ನು Don't
ಬಿಸಾಡುವೆ ಹೌದು ಈಗ ಪ್ರತಾಪ ಯಾವುದು ಭಾಗ ಯಾಕೆ ಶಿವಧನ ಮನಸ್ಸಿಲ್ಲ ಮನಸ್ಸಿಲ್ಲ ಮತ್ತೆ ಬೇರೆ ಬಿಡಿಸುವ ಇನ್ನು ಯೋಗ ಆಗುದಿಲ್ಲ ಚಕ್ರಕ್ಕೋ ಕೆಳಗೆ ಕೆಳಗಿನ ಸಾವಿರ ಮಂದಿ ಪರದಿದ್ದಾರೆ ಕಂಡಿದ್ದಾರೆ ಗೊತ್ತಿಲ್ಲ ಹೌದಾ ಹೌದಪ್ಪ ಅದು ಯಾರು ಲೆಕ್ಕವಲ್ಲ ನನ್ನ ಇಷ್ಟಕ್ಕೆಲ್ಲ ತುಂಬ ಗೆಲ್ಲುವ ಆಗ್ಲಿಕ್ಕಿಲ್ಲ ನೀವು ಮೇಲೆ ನಂಬ್ತೀವಿ ಅಳಿರುಗೋಲಗಳಿಂದ ಸಂಘರ್ಷಪಟ್ಟಂತಹ ನಗರ ಇದು ಸಂಭ್ರಮ. ಯಾರು ನನ್ನನ್ನು ಕೇಳುವವರು ಹೇಳುವಲ್ಲ ಒಂದು ಅತಿಥಿ ಸತ್ಕಾರ ಮಾಡೋದಕ್ಕೆ ಜನ ಇಲ್ವ ನಮಸ್ಕಾರ ಬಂತು ಬಂತು ಎಲ್ಲಿ ಬಂತು ಎಷ್ಟು ಬಂತು ಯಾವುದು ಬಂತು ನೀನು ಕೊಟ್ಟ ನಮಸ್ಕಾರಕ್ಕೆ ಪ್ರತಿಯಾಗಿ ನಾನು ಕೊಟ್ಟೆ ನನಗೂ ನಿನಗಿರುವಂತಹ ವ್ಯತ್ಯಾಸ ಏನು ಅದು ಹೌದು ಹೌದಾ ನೀವು ಯಾವ ಬೇಕಲ್ಲ ಈಗ ಗೊತ್ತಾಗ್ಲಿಲ್ಲ. ಹೇಳಿದ್ದೇನೆ ಗಾಡಿ 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 ಕಣ್ಣಾಂತರ ಆಗುವ ಯೋಗ ಉಂಟು ಅಂತ ವರ್ತಮಾನ ಕಾಲದಲ್ಲಿ ಲೋಕವನ್ನೇ ನಡುಗಿಸಿದಂತಹ ಪ್ರತಾಪಿ ಯಾರು ಅಂತ ಕೇಳಿದ್ರೆ ಇದೆ ಈ ಲಂಕೇಶ್ ಲಂಕೇಶ ಹೌದು. ನೀವ ಹೌದು. ಅಯ್ಯೋ ದೇವರೇ ಗೊತ್ತಾಗಲಿಲ್ಲ ಗೊತ್ತಿಲ್ಲದೆ ನಾನು ಮಾತಾಡಿದೆ ನನ್ನ ಬಗ್ಗೆ ಯಾವುದು ಬರೆಯುವುದಿಲ್ಲ ಬರೆಯುವಲ್ವ ಬರೆಯುವಳಂತಿಗೆ ನಾನು ಏನು ಸಂಭ್ರಮ ಈ ಬಹಳಷ್ಟು ಮಂದಿ ಬಂದಿದ್ದಾರೆ ಒಂದು ಹಣ ಅಂತ ಇಟ್ಕೊಂಡಿದ್ದೇವೆ ಏನು ಸಂಭ್ರಮ ಯಾವ ಸಡಗರ ಅಂತ ಹೇಳಿದ್ರು ಮದ್ವೆ ಮದ್ವೆ ಯಾರಿಗೆ ನಮ್ಮ ಯಜಮಾನರಿಗೆ ಮದ್ವೆ ಮಾಡುವ ಮುಂದಾಗ್ತವರೆಗೂ ಹಾಗಾದ್ರೆ ಮದುವೆ ಆಗಿದೆ ಮದ್ವೆ ಮಗಳಿಗೆ ನಿನ್ನ ಮಗಳಿಗ ಯಾರು ನನ್ನ ಮಗಳೇನಿಲ್ಲ ಮತ್ತೆ ಯಜಮಾನ ಮಗಳಿಗೆ ಮಗಳು ಹಾ ಹೌದೌದು ಎಷ್ಟು ಮಂದಿ ಒಬ್ಬಳೆ ಒಬ್ಬಳೇ ಒಬ್ಬಳೆ ಸರಿ ಸರಿ ಹೌದು ಅದಕ್ಕೆ ಹೊರ ಸಿಗ್ಲಿಲ್ವಾ ಹೊಲ ಸಿಕ್ಕುದಲ್ಲ ಮತ್ತೆ ಹಣ ಅಂತ ಇಟ್ಕೊಂಡಿದ್ದೇನೆ ಹಣ ಹಾ ಏನು ಬಣ ಇರುತ್ತಲ್ಲ ಇಲ್ಲಿ ಬಂದವರಿದ್ದಾರ ಇದು ಬಹಳ ಮಂದಿದ್ದಾರಲ್ಲ ಹೌದು. ಅವುಗಳ ಗಲಾಟೆ ಮಾಡಬೇಕು ಗಲಾಟೆ ಮಾಡಿ ಅಯ್ಯೋ ಪುಣ್ಯಾತ್ಮ ಗಲಾಟೆ ಮಾಡೋದಕ್ಕೆ ಸಂಭ್ರಮ ಹಾಗಲ್ಲ ಮತ್ತೆ? ಹಣ ಹಣ ಸ್ವಯಂವರ ಸ್ವಯಂವರ ಏನು ಅದರ ಹುಡುಗ ಇಲ್ಲ ಸ್ವಯಂವರ ಏರ್ಪಾಡಿದೆ ಸ್ವಯಂವರದಲ್ಲಿ ಹೇಗೆ ಕ್ರಮ ಬಿಲ್ಲೆತ್ತಿ ಹುಡುಗಿ ತಪ್ಪಲ್ಲ ಇಲ್ಲಿ ಎತ್ತಿ ಅವರಿಗೆ ಹುಡುಗಿ ಇಲ್ಲ ಓ ಹಾಗೆ. ಅದೇ. ಅದು ಇಲ್ಲೇ ಇದೆ. ಇದು ಒಂದು ಇಲ್ಲ. ಇದನ್ನು ಯಾರು ಎತ್ತಿಲ್ವಾ ಅವರೆಲ್ಲ ಗಂಡಸರಲ್ಲ ಮತ್ತೆ ನೀವು ವರ್ತಮಾನ ಕಾಲದಲ್ಲಿ ಗಂಡನಿಗೆ ಬಂದ ಯಾವ ರಾವಣೇಶ್ವರ ಅದೊಂದು ನನ್ನ ಪರಾಕ್ರಮ ನಿಮಗೆ ಗೊತ್ತಿಲ್ಲ ಏನ್ರ ಇದೆ? ಇದು ತಿಳಿಯೇನು ಯಾರು
ಗೊತ್ತಿಲ್ಲ. ಎಲ್ಲಿಗೆ ನಾನು ಮಾಡಿದಂತ ಒಂದೊಂದು ಸಾಧನೆ. ಜನಾಂದಾರಿ ಕೆಲಸ, ಜನಾಂದಾರಿ ಕೆಲಸ. ಇಲ್ಲಿ ಬಾರ. ನೀನು ರಜತ ಗುಡಿ ಕೇಳಿದ್ಯಾ? ಬೆಳ್ಳಿ ಬೆಟ್ಟ, ಬೆಳ್ಳಿ ಬೆಟ್ಟ. ಆ ಬೆಳ್ಳಿ ಬೆಟ್ಟವಲ್ಲ ಪ್ರತಾಪಿ ರಾಮಲಿಂಗ ಅಷ್ಟದಿಕ್ಪಾಲಕರನ್ನು ಪಡೆದಂತಹ ಆಗಿರುವ ಇದೊಂದು ಇಲ್ಲ. ಇದೊಂದು ಹೌದಾ? ರಸ್ತೆಗಳಿಲ್ಲ. ಇದು ಚಂದ್ರಹಾಸ. ಇದು ಶಿವಭಟ್ಟ. ಹೌದಾ? ಶಿವಭಟ್ಟ ಗೋಂದೆ ಕೊಟ್ಟದ್ದಲ್ಲ. ಅಂದ್ರೆ ತಲೆ ಅಯ್ಯೋ ದೇವರೇ, ದಶಕಂಠನ ಹೌದು. 5 ಕಡೆಗೆ ಕೇಂದ್ರ ಕೊಟ್ಟದ್ದವ. ಹೌದಾ? ಮತ್ತೆ ಇದು 4 ಕಡೆಗೆ ಕೊಟ್ಟದ್ದು ಬರುವ. ಹಾಗೆ ಬರುವುದಕ್ಕೆ 1 ಕಿಲೋಮೀಟರ್ ಕುಂಬಳೆ ಇಲ್ಲ. ಅಂದ್ರೆ ಈ ಕುಂಬಳೆ ಇಲ್ಲ. ನನ್ನ ಒಂದೊಂದು ಮುಖಕ್ಕೂ ಒಂದೊಂದು ಜಯದ ಮುಖ, ವಿಜಯದ ಮುಖ, ಅಜಯದ ಮುಖ, ವಿಜಯದ ಮುಖ, ಅಲ್ಪ ಮುಖ, ಸಾಕು ಒಂದೊಂದು ಮುಖಕ್ಕೆ ಎಲ್ಲೆಲ್ಲ ನಾನು ಕಾಲಿಟ್ಟಿದ್ದೇನೋ ಅಲ್ಲಲ್ಲಿ ಒಂದು ಹೊಸ ಬರೆದವ ದಶಕಂಠ. ಪುಸ್ತಕದಲ್ಲಿ ಎಲ್ಲರಿಗೂ ಸ್ವಲ್ಪ ಜಾಗ್ರತೆ ಹೇಳು. ತುಳಿದುಂಡು ನಾನು ಎತ್ತುವ ಸಂಖ್ಯೆ ಅಟ್ಟಿಗೆ ಸಾಕು. ಮತ್ತೆ ಹುಡುಕಬೇಕು ಇಲ್ಲಿ. ಇವತ್ತಿಗೆ ಮುಗಿತಲ್ಲ ರಾವಣ ನಿಧಿಗೆ ಹೋಗಿದ್ದಾನೆ. ಮಿಥಿಲಾ ನಗರ, ಅಕ್ಕಿ ಹೋಯ್ತಾ ಎತ್ತಿಲ್ವಾ? ಎಲ್ಲಿಂದ ಅದ ನೀನು ಕೈ ಹಾಕಿದ್ದು ಮಾತ್ರ, ನಾನು ಕೈಯಲ್ಲಿ ಎತ್ತಿ ಬಿಸಾಯಿದ್ದೇನೆ. ಕೈ ಹಾಕಿದ್ದು ಮಾತ್ರ, ಎಂತ ಬಂದಿಲ್ಲ, ಮೇಲೆ ಬಂದಿಲ್ಲ, ಕೈ ಮೇಲೆ ಬಂದಿಲ್ಲ ಅಂತ. ಅದಲ್ಲ, ಎತ್ತಂತ ಬಿರುಗಾಳಿ ದೊಡ್ಡ ದೊಡ್ಡ ಮರಗಳನ್ನು ಮಾತ್ರ ಉಳಿಸ್ತದೆ. ಹೌದು, ಮನವನ್ನು ಏನು
ಆಗಿಲ್ಲ. ದೊಡ್ಡ ಗಜವಾದರೂ ಕೂಡ ದೊಡ್ಡ ದೊಡ್ಡ ಬಂಡೆಗಳನ್ನು ಮಾತ್ರ ಉಳಿತು. ಇಲ್ಲ ಇಲ್ಲ ಇಲ್ಲ. ಹಾಗೆ ಕೆಲವು ದುರ್ಬಲ ಅಂತ ಅರ್ಥ ಅಲ್ಲ. ಮತ್ತೆ ಅದು ಆಗುದಿಲ್ಲ. ಮತ್ತೆ ನಾನು ಸೋತ ವಿಷಯವೇ ಇಲ್ಲ. ನನ್ನ ವಿಷಯದಲ್ಲಿ ನಾನು ಸೋತಂತ ಅದು ತೋರಿಸು. ಇಲ್ಲಪ್ಪ ಸಮಯ ಸಿಕ್ಕಿದ್ರೆ ವರ್ತಿಗೆ ನಾನು ನೇರವಾಗಿ ನಂಬಿಕೆ ಹೋಗುವ. ಏನೋ ಒಂದು ಕುಹಕವಾದಂತ ನನ್ನನ್ನು ಹಿಡಿದು ನಿಲ್ಲಿಸಿ ಏನು ಅಂತ ಕಣ್ಣಾಡಿಸಿ ನೋಡಿದ ಮದುವೆಯ ವಧು ನನ್ನನ್ನು ಕಂಡು ಅವನ ಕನಸು ಯಾರು ಎಂಬುದನ್ನು ಅಲ್ಲದೆ ಸಾಮಾನ್ಯನ ತಿಳಿಸಲು ಎಲ್ಲೇ ಅಂಕೇಶನ ನೀವು ನಿನ್ನನ್ನು ಗೆದ್ದುಕೊಂಡಾಗುತ್ತದೆ. ಒಂದಲ್ಲ ಒಂದು ದಿವಸ ನಿನ್ನನ್ನು ಕಟ್ಟಾಗಬೇಕು. ಮಂದೋದರಿಗೆ ಹೊಟ್ಟೆಯಲ್ಲಿ ಇಲ್ಲ. ಈ ಮಂಟಪದಲ್ಲಿ ನಡೆಯುತ್ತಾ ಎಲ್ಲಾ ವಿದ್ಯಮಾನಗಳನ್ನು ಗಮನಿಸಿ ಎಲ್ಲರೂ ಸೋತಿದ್ದಾರೆ. ದೈವ ಸಂಕಲ್ಪ ಹೇಗೆ ಎಂದು ಯಾರಿಗೆ ತಿಳಿಯಬೇಕಾಗುತ್ತದೆ? ಇದು ಆಜ್ಞಾಪಿಸುತ್ತೇನೆ, ಆ ಶಿವಧನು ಭಂಗ ಮಾಡು. ನಾವು ಯಾರು ಅಂತ ಗೊತ್ತಾಗಿಲ್ಲ. ನಿಮ್ಮೊಂದಿಗೆ ಬಂದಂತಹ ಬಾಲಕರಿರುವರು ಚಂದ್ರನ ಮೊದಲಂತೆ ನಾರಾಯಿಸ್ತಾ ಇದ್ದಾರೆ. ಇವರು ಯಾರು ಅಂತ ಗೊತ್ತಾಗಿಲ್ಲ. ಶಿವಧನುಸನ್ನು ತಲೆ ಎತ್ತಕ್ಕೆ ಏರಿಸಿ ಅವರು ವಿಚಾರಿಸಿದ್ದಾರೆ. ಹಾಗಾಗಿ ಅವರು ಯಾರು ಅಂತ ಜನಪ ದಶರಥ ನಂದನ ಜನಪದ ಜನಪ ನಂದನರು
ಮಖವನು ಧನುಜನು ವದಿತಿ ಕಾದಿಗ ರಾಮ ರಾಮ ಲಕ್ಷ್ಮಣ ಧನುಜರ ವದಿತೆ ಮೆರಳಿಗ ರಾಮ ಲಕ್ಷ್ಮಣರು ಓ ಜನಕ ಓ ಜನಕ ಇವರ ಜನಪದ ಜನಪದನಯರು ರಾಮ ಲಕ್ಷ್ಮಣರು ಕಲ್ಯಾಣೋತ್ಸವ ಅಂತ ಹೇಳ್ತಾರೆ. ಹೌದು. ನೀನು ಮಾಡಿದಂತಹ ಕ್ರಿಯಾಭಾಗ ಅದು ಧಾರ್ಮಿಕತೆಗೆ ಸಂಬಂಧವಾದ. ಹೌದು. ಅಂತಲ್ಲಿ ಧರ್ಮವೇ ಮುಖ್ಯ ಹಾಗೆ ಮುನಿಪತಿಗಳಿಗೆಲ್ಲ ಓಲೆಯನ್ನು ಕಳಿಸಿದ್ದೀಯ. ಹೌದು. ಕಂಡು ಮಾತಾಡಿ ಕಲಿಕೆ ಇಲ್ಲದೆ ಇದ್ರು ಮುನಿಪತಿಗಳ ಆಶ್ರಮಕ್ಕಿಂತ ಹುಟ್ಟಿಕೊಂಡು ಕಲಿಸಿದವರು ಬಂದಿದ್ದಾರೆ. ಸತ್ಯ. ನನಗೆ ಸಿಕ್ಕಿದೋ ನನ್ನ ಒಟ್ಟಿಗೆ ಇವರನ್ನು ನಾನು ಕರೆದುಕೊಂಡು ಬರಬೇಕಂತ ಉದ್ದೇಶಪೂರ್ವಕವಾಗಿ ಬಂದಿದ್ದೀನಿ. ನಿನ್ನ ಸಂತಾನವು ಸಾಮಾನ್ಯವಾದಲ್ಲ. ಮತ್ತೆ ಪುತ್ರಕಾಮೇಷ್ಟಿಯನ್ನು ಮಾಡಿ ಚಿನ್ನದ ನೇಗಿಲಿಂದ ಉಗುಳುತ್ತಿದ್ದಾಗ ಸಿಕ್ಕಿದಂತಹ ಪೆಟ್ಟಿಗೆ ಇದು ಕಾಣಿ ಮೂಲತಃ ಪುತ್ರಕಾಮೇಷ್ಟಿ. ಇವನ್ಯಾರ್ದಲ್ಲ ನೀನು ಒಂದು ಚಕ್ರವರ್ತಿ. ಅಯೋಧ್ಯೆಯ ವರ್ತಮಾನ ನಿನಗೆ ತಿಳಿಯುವಲ್ಲ. ನಿಜವಾಗಿ ಮಕ್ಕಳಿಲ್ಲದೆ ದಶರಥ ಚಕ್ರವರ್ತಿ ಪುತ್ರಕಾಮೇಷ್ಟಿಯನ್ನೇ ಮಾಡಿ ಅದರಲ್ಲಿ ಹುಟ್ಟಿದಂತಹ ಮಗ ರಾಮ ಇವ ಅವ ಲಕ್ಷ್ಮಣ ಇಬ್ಬರು ಭರತ ಶತ್ರುಘ್ನರಿದ್ದಾರೆ. ಯಾರು ಎಲ್ಲಿಗೆ ಸೇರಬೇಕು ಅದು ಆಕಾಶಾತ್ಮಕ ಆಕಾಶದಿಂದ ಬಿದ್ದಂತಹ ಹನಿ ಮಳೆಗಳೆಲ್ಲ ಸಮುದ್ರವನ್ನು ಸೇರಿ ಹೋಗುವಾಗಿಲ್ಲ. ಹಾಗೆ ಉಚಿತವರ್ತಿಗಳಾಗಿ ಬಂದಂತಹ ಮಕ್ಕಳನ್ನು ನಾನು ತಂದುಕೊಂಡಿದ್ದೇನೆ. ಈಗ ನಿನ್ನ ಕರ್ತವ್ಯ ಏನು? ರಾಮನಿಗೆ ಮತ್ತು ಮಾಡಿ ಖಂಡಿತವಾಗಿ ಉದ್ಯೋಗಿಗೂ ವ್ಯವಸ್ಥೆ ಮಾಡ್ತಿಲ್ಲ. ಖಂಡಿತವಾಗಿಯೇ ಹೌದು. ಹೇಗೆ ಮಾಡ್ತೀನಿ? ಲಕ್ಷ್ಮಣವೇ ಇದ್ದಾನೆ, ಹಿರಿಯ ಮಗನಿದ್ದಾರೆ ಊರಿನಲ್ಲಿ. ಅವನಿಗೆ ಕೊಟ್ಟು ಮದುವೆ ಮಾಡುವುದು. ಇನ್ನು ಭರತ ಹಾಗೂ ಶತ್ರುಘ್ನರೇ ನಮ್ಮನ ಮಕ್ಕಳಿದ್ದಾರೆ. ಮಾಂಡವ್ಯ ಹಾಗೂ ಸುತಕೀರ್ತಿ ಎನ್ನುವ ಹಾಗೆ ಅವರಿಬ್ಬರಿಗೆ ಇವರಿಬ್ಬರನ್ನು ಕೊಡೋಣ. ಈಗ ಬಂದಿದ್ದಾರೆ. ನಾನು ಕೇಳ್ತಿದ್ದೀಯ, ನಾನು ಹೇಳ್ತೀನಿ ನನಗೆ ಗೊತ್ತಿಲ್ಲ. ವ್ಯವಸ್ಥಿತವಾದಂತಹ ಮದುವೆ ಮಾಡ್ತೀವಿ. ಈಗ ಸಾಂಕೇತಿಕವಾಗಿ ಕಾಲ ಬದಲಾವಣೆ ಮಾಡುವ ಮೂಲಕ ಮದುವೆಯನ್ನು ಮಾಡಿ ತದನಂತರದಲ್ಲಿ ದಶರಥ ಚಕ್ರವರ್ತಿಗಳ ಮುಖೇನವಾಗಿ ನಾವು ವಿಜೃಂಭಣೆಯಿಂದ ಮದುವೆಯನ್ನು ಮಾಡೋಣ. ಆಗದೆ ಹೌದು. ನಾನು ವಿಶ್ವಾಮಿತ್ರ ಮಹರ್ಷಿ. ಹೌದು. ನಾನು ಕೈ ಹಾಕಿದ್ದು ಯಾವುದೂ ಹಾಳಾಗುವುದಿಲ್ಲ. ನನ್ನ ಬಾಯಿಯ ಸುಳ್ಳಾಗುವುದಿಲ್ಲ. ಶಾಶ್ವತವಾಗಿ ಉಳಿದಕ್ಕೆ ಬೇಕಾಗಿಯೇ ನಾನು ಗಾಯತ್ರಿ ಮಂತ್ರವನ್ನು ಅದು ಲೋಕ ಸಾಧನವಾಗಿ ಲೋಕ ರಕ್ಷಣೆ ಆಗಿದೆ. ಜಗತ್ತಿಗೆ ಲೋಕಕ್ಕೆ ರಕ್ಷಣೆ ಕೊಡುವಂತಹ ಮಂತ್ರ ನನಗೀಗಾಗಿದೆ ಅಂದರೆ ಈ ರಾಮ ಲೋಕಕ್ಕಾಗಬೇಕು ಅಂತ ನನ್ನ ಆಸೆ ಇದೆ. ರಾಜಿನ ವಿಶ್ವಾಮಿತ್ರರಿಂದ ರಕ್ಷಿಸಲ್ಪಟ್ಟಂತಹ ಗಾಯತ್ರಿ. ಹೌದು. ಹಾಗೆ ವಿಶ್ವಾಮಿತ್ರ ಹೆಸರಿಸಲ್ಪಟ್ಟಂತಹ ಲೋಕಾರ್ಥ. ಹೌದು. ಹೇಗಾಗಿದೆ? ಬಹಳ ಚಂದವಾಗಿದೆ. ಮದುವೆ ಕಲಿಯುವುದೇ ಆಗಬೇಕು. ಇಲ್ಲಿ ಸೇರಿದವರಿಗೆ ಒಂದು ಮಾತು ಮಾಡಬೇಕು. ಖಂಡಿತವಾದ ಮತ್ತೆ ಮಾಡಿ ರಾಮ ಮಂತ್ರವ ಜಪಿತೋ ಹೇ ಮನುಜನೇ ರಾಮ ರಾಮ ಮಂತ್ರವ ಜಪಿತೋ ಹೇ ಮನುಜನೇ ರಾಮ ಮಂತ್ರ ಜಪಿತೋ ಆ ಮಂತ್ರ ಈ ಮಂತ್ರ ಜಪಿಸಿದೆ ಕೆಡಬೇಡ
ವಶೇ